ಪರಮ ಪೂಜ್ಯರು ಇವತ್ತು ನಮ್ಮ ಹದ್ನೂರು ಕೆರೆಗೆ ಏನಾದರೂ ನೀರು ಬರಲಿಕ್ಕೆ ಪ್ರಮುಖ ಕಾರಣಕರ್ತರು ಯಾರಾದರೂ ಇದ್ರೆ ನಮ್ಮ ನಂಜಾವತಿ ಸ್ವಾಮಿಗಳು. ಯಾಕಂದ್ರೆ ಅವ್ರ ಸಂದರ್ಭದಲ್ಲಿ ಒಂದು ನೀರಿನ ನಕ್ಷೆ, ಈ ಒಂದು ತಾಲೂಕಿಗೆ ನೀರು ಬರಬೇಕು, ನಮ್ಮ ಕ್ಷೇತ್ರದ ಜನರಿಗೆ ನೀರು ತಲುಪಬೇಕು ಅಂತಕ್ಕಂಥದ್ದೊಂದು ಒಂದೇ ಒಂದು ಉದ್ದೇಶದಿಂದ ಒಂದು ನೀಲಿ ನಕ್ಷೆಯನ್ನು ಅವರು ಖುದ್ದು ವೈಯಕ್ತಿಕವಾಗಿ ಇಂಜಿನಿಯರ್ಗಳನ್ನು ಕರೆಸಿ ನೀಲಿ ನಕ್ಷೆಯನ್ನು ಮಾಡಿಸಿ ನೀರು ಹೇಗೆ ತರಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ನೀಡಿ ಸರ್ಕಾರಕ್ಕೆ ಒಂದು ಒತ್ತಡವನ್ನು ಹಾಕಿ ಆ ಒಂದು ಒತ್ತಡ ಒಂದು ಪೂರಕ ಇವತ್ತು ನಿಜಕ್ಕೂ ಕೂಡ ಮಧ್ಯಂತರಿಗೆ ನೀರು ಬಂದಿರ್ತಕ್ಕಂಥದ್ದು. ಅದರಿಂದ ಪರಮ ಪೂಜ್ಯರ ಒಂದು ಈ ಒಂದು ದೂರದೃಷ್ಟಿ ಕೂಡ ಒಂದು ಚಿಂತನೆ ನಮ್ಮೆಲ್ಲರ ಒಂದು ಬಾಳಿಗೆ ನಿಜಕ್ಕೂ ಕೂಡ ಒಂದು ನಮ್ಮೆಲ್ಲರ ಒಂದು ಬಾಳಿಗೆ ನಿಜಕ್ಕೂ ಕೂಡ ಒಂದು ರೂಪರೇಷೆಗಳನ್ನು ಒಂದು ಮಾರ್ಗದರ್ಶನ ಒಂದು ದಾರಿಯನ್ನು ತೋರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಇರ್ತಕ್ಕಂಥದ್ದು. ಅದರಿಂದ ಈ ಒಂದು ಕೃಷಿ ಮತ್ತು ಕೈಗಾರಿಕಾ ಮತ್ತು ಪ್ರದರ್ಶನ ಒಂದು ಸದುಪಯೋಗ ತಾವೆಲ್ಲರೂ ಕೂಡ ಪಡ್ಕೋಬೇಕು. ಇನ್ನೂ ಒಂದು 7-8 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಶ್ರೀಮಠದ ಆವರಣದಲ್ಲಿ ನಡೆಯುತ್ತೆ. ವಿವಿಧ ಸಚಿವರುಗಳು, ಮುಖ್ಯಸ್ಥರು, ಸರ್ಕಾರದಲ್ಲಿ ಇರ್ತಕ್ಕಂಥ ವಿವಿಧ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿ ವರ್ಗದವರು, ಉಪನ್ಯಾಸಕರು ಎಲ್ಲರೂ ಕೂಡ ಬಂದು ತಮ್ಮೆಲ್ಲರೂ ಕೂಡ ಹಲವಾರು ಮಾಹಿತಿಗಳನ್ನು ಹಂಚಿಕೊಡ್ತಾರೆ. ಆ ಮಾಹಿತಿಗಳನ್ನು ತಮ್ಮೆಲ್ಲರೂ ಕೂಡ ಪಡೆದುಕೊಂಡು ಈ ಒಂದು ಕಾರ್ಯಕ್ರಮದ ಸದುದ್ದೇಶ ಪರಮ ಪೂಜ್ಯರು ಯಾವ ಒಂದು ಸದುದ್ದೇಶದಿಂದ ತಮಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ ಉಪಯೋಗ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ನಂಜಾವತಿ ಸ್ವಾಮಿಗಳ ಪಾದಾಂತಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.